ಕಳಂಬಾರು ಸರ್ಕಾರಿ ಪ್ರೌಢಶಾಲೆಯಲ್ಲಿ 1 ಮತ್ತು 2ನೇ ತರಗತಿಯಲ್ಲಿ ಕಲಿಯುತ್ತಿರುವ ಮಕ್ಕಳಿಗೆ ಕಲಿಕೋಪಕರಣ ವಿತರಣಾ ಸಮಾರಂಭ ಜರುಗಿತು. ಸುಮಾರು 100 ಮಕ್ಕಳಿಗೆ ಶಾಲಾ ಶತಮಾನೋತ್ಸವ ಸಮಿತಿಯ ಕನ್ವೀನರ್ ಆದ ಶ್ರೀ ರಾಮಚಂದ್ರ ರಾವ್ ಹಾಗೂ ಕುಟುಂಬಸ್ಥರ ಕೊಡುಗೆಯೊಂದಿಗೆ ನೀಡಲಾದ ಕಲಿಕೋಪಕರಣಗಳ ವಿತರಣೆಯ ಉದ್ಘಾಟನೆಯನ್ನ ಸಾಂಕೇತಿಕವಾಗಿ ಸಮಾರಂಭದಲ್ಲಿ ನೆರವೇರಿಸಲಾಯಿತು. ಸಮಾರಂಭದ ಉದ್ಘಾಟನೆಯನ್ನ ಮೀಂಜಾ ಗ್ರಾಮ ಪಂಚಾಯತ್ ಅಧ್ಯಕ್ಷೆಯಾದ ಸುಂದರಿ ಆರ್ ಶೆಟ್ಟಿ ನಿರ್ವಹಿಸಿದರು. ಮುಖ್ಯ ಅತಿಥಿಯಾಗಿ ದಾನಿಗಳಾದ ರಾಮಚಂದ್ರ ರಾವ್, ಶಾಲಾ ಮುಖ್ಯೋಪಾಧ್ಯಾಯಿನಿ ಸುನೀತಾ ಕೆಬಿ, ಶಾಲಾ ಎಸ್ಎಂಸಿ ಚೇರ್ಮನ್ ಯದುನಂದನ್ ಆಚಾರ್ಯ, ಪಿಟಿಎ ಅಧ್ಯಕ್ಷರಾದ ಮುತಲಿಬ್ ಮತ್ತಿತರರು ಪಾಲ್ಗೊಂಡಿದ್ದರು. ಶಾಲೆಯ ಎಲ್ಲ ಅಭಿವೃದ್ಧಿ ಕಾರ್ಯಗಳಲ್ಲಿ ಅವರ ಮತ್ತು ಅವರ ಕುಟುಂಬದವರ ಒಂದು ಮುದ್ರೆ ಯಾವಾಗಲೂ ನಮಗೆ ಕಾಣಲು ಸಾಧ್ಯ. ಎಲ್ಲ ಈಗ ಸ್ವಾಗತ ಭಾಷಣದಲ್ಲಿ ಹೇಳಿದ್ದಾರೆ. ನಮ್ಮ ಹಾಲಿನ ನಿರ್ಮಾಣ ಕಾರ್ಯ ಆಗಲಿ, ಲೈಬ್ರರಿ ನಿರ್ಮಾಣ, ಇನ್ನೊಂದು ಪ್ರಪೋಸಲ್ ಇಟ್ಟಿದ್ದಾರೆ, ನಮ್ಮ ಒಂದು ಲ್ಯಾಬ್. ಅದೇ ರೀತಿ ಮಕ್ಕಳಿಗೆ ಪ್ರತಿ ವರ್ಷ ಮಕ್ಕಳಿಗೆ ಕಲಿಕಾ ಸಾಮಗ್ರಿಗಳನ್ನು ಹಂಚುವ. ಈಗಲ್ಲಿ ಒಂದು ಆ ಪುಸ್ತಕವನ್ನು ಬಿಡಿಸಿ ನೋಡುವಾಗ ಅವರು ಹೇಳಿದೊಂದು ಮಾತು ನನಗೇನೋ ಭಯಂಕರ ಬೇಸರ ಕಂಡಿತು. ನೀವು ಭಾರಿ ಒಳ್ಳೆ ಕೆಲಸ ಮಾಡಿದ್ರಿ, ಈ ಶಾಲೆಗೆ ಸೇರಿಸಿ ಇಲ್ಲಿ ಒಳ್ಳೆಯ ಶಿಕ್ಷಣ ಸಿಗ್ತದೆ, ನೀವು ಚೆನ್ನಾಗಿ ಆಗ್ತೀರಿ. ಇರ್ಬೋದು ಖಾಸಗಿ ಶಾಲೆ ಇಂಗ್ಲೀಷ್ മീഡിയം ಹಾಗೆ ಟಸ್ ಪುಸ್ ಮಾತಾಡ್ತಾರೆ, ಏನು ಪ್ರಯೋಜನ ಇಲ್ಲ. ಅವರಿಗೆ അദ്ദേഹത്തിൻ്റെ പൂർവ്വതയുള്ള ഒരു മനസ്സുകൊണ്ടാണ് അദ്ദേഹമോട് നൽകിയ ഏറ്റവും വലിയൊരു സംഭാവന കൊടുത്ത ആ പഠിക്കാനുള്ള കുഞ്ചോമന മക്കൾക്കുള്ള ബുക്സ്. പിന്നൊരു കാര്യം പറയാനുള്ളത്, നാം ഏവരും നമ്മുടെ മക്കളെ ഗവൺമെൻറ് സ്കൂളിലാണ് അയക്കുന്നത്. ഇംഗ്ലീഷ് മീഡിയം സ്കൂൾ പ്രൈവറ്റ് സ്കൂളിൽ അയക്കുന്നതാണ്. ರೆಹಮಾನ್ V4 ನ್ಯೂಸ್ ಮಂಜೇಶ್ವರ.